ಆಟಿಡೊಂಜಿ ದಿನ ಸಾಕಷ್ಟು ನಿರೀಕ್ಷೆಯನ್ನ ಹುಟ್ಟಿಸಿದಂತಹ ಸಿನಿಮಾ ಹ್ಯಾರಿಸ್ ಕೊಣಾಜಿಕಲ್ ರವರ ಕನಸಿನ ಚಿತ್ರ ಆಟಿಡೊಂಜಿ ದಿನ. ಈ ಚಿತ್ರದ ಟೀಸರ್, ಟ್ರೇಲರ್, ಪೋಸ್ಟರ್ ಬಿಡುಗಡೆಯಾದಾಗಲೇ ಸಾಕಷ್ಟು ಸದ್ದು ಮಾಡಿತ್ತು. ಇದೀಗ ಸಿನಿಮಾದ ಫಸ್ಟ್ ಪ್ರೀಮಿಯರ್ ಶೋ ಭಾರತ್ ಸಿನಿಮಾಸ್ನಲ್ಲಿ ಅದ್ಧೂರಿಯಾಗಿ ತೆರೆಕಂಡಿತು. ಪ್ರೀಮಿಯರ್ ಶೋ ನೋಡಿದ ಪ್ರೇಕ್ಷಕರು ಕೂಡ ಫುಲ್ ಫಿದಾ ಆದ್ರು. ಪ್ರೇಕ್ಷಕರ ರಿಯಾಕ್ಷನ್ ಹೇಗಿತ್ತು ಎಲ್ಲಿದೆ ನೋಡಿ ಕಂಪ್ಲೀಟ್ ಡೀಟೇಲ್ಸ್. ಭವಿಷ್ ಆರ್ಕೆ ಕ್ರಿಯೇಷನ್ಸ್ ಲಾಂಛನದಡಿ ನಿರ್ಮಾಣಗೊಂಡಿರುವ ತುಳು ಚಿತ್ರ ಆಟಿಡೊಂಜಿ ದಿನದ ಪ್ರೀಮಿಯರ್ ಶೋ ಭಾರತ್ ಸಿನಿಮಾಸ್ನಲ್ಲಿ ಅದ್ದೂರಿಯಾಗಿ ತೆರೆಕಂಡಿತು. ಸಾಕಷ್ಟು ಗಣ್ಯಾತಿ ಗಣ್ಯ ವ್ಯಕ್ತಿಗಳಿಂದ ದೀಪ ಪ್ರಜ್ವಲಿಸುವ ಮೂಲಕ ಚಿತ್ರದ ಪ್ರೀಮಿಯರ್ ಶೋಗೆ ಚಾಲನೆಯನ್ನ ನೀಡಲಾಯಿತು. ಈ ಸಂದರ್ಭ ಹ್ಯಾರಿಸ್ ಕೊಣಾಜಿಕಲ್ ರವರನ್ನ ಸ್ಮರಿಸುತ್ತಾ 1 ನಿಮಿಷಗಳ ಕಾಲ ಮೌನ ಪ್ರಾರ್ಥನೆಯನ್ನ ಸಲ್ಲಿಸಲಾಯಿತು. ನಂತರ ಮಾತನಾಡಿದ ಗಣ್ಯರು, ಆಟಿಡೊಂಜಿ ದಿನ ತುಳು ಚಿತ್ರರಂಗಕ್ಕೆ ಮತ್ತೊಂದು ಮೈಲಿಗಲ್ಲಾಗಲಿ ಎಂದು ಚಿತ್ರತಂಡಕ್ಕೆ ಶುಭ ಹಾರೈಸಿದ್ರು. ತುಳು ರಂಗಭೂಮಿಗೆ ನನ್ನಂಜಿ ಮೈಲಿಗಲ್ಲ ಆಟಿಡೊಂಜಿ ದಿನ ಆವಡ ಪೂರ ಕಲಾವಿದರಿಗೆ ತಂತ್ರಜ್ಞರಿಗೆ ಎಡ್ಡೆಪ್ಪನ ಬಾಯ್ಕ ನಮಸ್ಕಾರ. ಆರ್ಟಿಸ್ಟ್ನ ನಿರ್ಮಾಪಕರನ್ನ ನಿರ್ದೇಶಕರನ್ನ ಪೂರ ಆತ್ಮೀಯರ ಪೂರ ಕಲಾವಿದರು ಪೂರ ಬೈದೇವೆ. ಪಿಕ್ಚರ್ ತೋದು ಈ ಪಿಕ್ಚರ್ನ ಗೆಂದಾದ ನಿಖಲ ಕೈಟು ಫುಲ್ ಪಿಕ್ಚರ್ ಅಂಚಾದ ಪೂರ ಪುಲ್ಲ ಇಲ್ಲಿ ಎಟ್ಟು ಸೋಷಿಯಲ್ ಮೀಡಿಯಾ ಪಾಡದೆ ಪಿಕ್ಚರ್ ತೊಯ್ಬೇಕು ಎಂಟೆ ಕಮೆಂಟ್ಸ್ ಬರೋದು ಈ ಪಿಕ್ಚರ್ ಗೆಂದಾದ ಪ್ರತಿಯೊಬ್ಬರ ಅವರ ನಿರೀಕ್ಷೆಗೆ ಅವರು ಪೂರ ಕಲಾವಿದರಲ್ಲಿ ಈ ಪಿಕ್ಚರ್ ಎಟ್ಟು ಬುಧರ ಪಡೆದುಕೊಂಡು ಎಲ್ಲ ಪಾತ್ರನ ಮುಗಿಪಾಗಲಿ ನಮ್ಮ ಹ್ಯಾರಿಸ್ನ ಕನ ಆರು ಬಾರಿ ಎನ್ನುತ್ತೆ ಬಾರಿ ಕಷ್ಟ ಏನು ಪಿಕ್ಚರ್ ಮಾಡ್ಕೊಂಡು ಆಗ ಅದು ಒಟ್ಟಿಗೆ ಇತ್ತಿನ ಕಲಾವಿದರು ಪೂರ ಸೇರಿ ಒಂದೇ ಮನಸ್ಸಿಗೆ ಸೇರಿ ಒಂದು ಪಿಕ್ಚರ್ ಮಾಡ್ತೇವೆ. ನಮ್ಮ ಪೂರ ಇನ್ನೇನು ಗೆಲ್ಲವರು ಬಂದು ನಾನು ಪೂರ ಎಲ್ಲ ಗೆಲ್ಲುವೆ ಈಗ ಎಂಟೆ ಕಮೆಂಟ್ಸ್ ಕೊಡಲಿ ಈ ಪಿಕ್ಚರ್ ಗೆಲ್ಲುವೆ. ಡಿಸೆಂಬರ್ 6ರಂದು ಕರಾವಳಿಯಾದ್ಯಂತ ಪ್ರತಿಯೊಂದು ಚಿತ್ರಮಂದಿರದಲ್ಲಿ ಚಿತ್ರ ತೆರೆ ಕಾಣುತ್ತಿದೆ. ಇನ್ನು ಈ ಚಿತ್ರವನ್ನ ಹ್ಯಾರಿಸ್ ಕೊಣಾಜಿಕಲ್ ನಿರ್ದೇಶನದಲ್ಲಿ ನಿರ್ಮಿಸಲಾಗಿದ್ದು, ಅವರ ನಿಧನದ ಬಳಿಕ ಚಿತ್ರವನ್ನ ಎಸ್ ಪ್ರಶಾಂತ್ ನಿರ್ದೇಶಿಸಿದ್ದಾರೆ. ತುಳುನಾಡಿನ ವಿಶೇಷತೆಗಳನ್ನೊಳಗೊಂಡ ಚಿತ್ರ ಇದಾಗಿದೆ. ಚಿತ್ರದ ಹಾಡುಗಳಾಗಿರಬಹುದು, ಡೈಲಾಗ್ಗಳು, ಕಾಮಿಡಿಗಳಂತೂ ಉತ್ತಮವಾಗಿ ಮೂಡಿಬಂದಿದೆ. ಇನ್ನು ಈ ಚಿತ್ರದಲ್ಲಿ ಪೃಥ್ವಿ ಅಂಬರ್, ನಿರೀಕ್ಷಾ ಶೆಟ್ಟಿ, ನವೀನ್ ಡಿ ಪಡೇಲ್, ಅರವಿಂದ್ ಕೋಲಾರ್, ಭೋಜರಾಜ್ ವಾಮಚೂರು, ದೀಪಕ್ ರೈ ಪಾಣಾಚೆ, ವಾಸ್ ಮಲ್ಪೆ, ಸುರೇಂದ್ರ ಕುಮಾರ್ ಹೆಗ್ಡೆ ಮೊದಲಾದವರು ಮುಖ್ಯ ಭೂಮಿಕೆಯಲ್ಲಿ ನಟಿಸಿದ್ದಾರೆ. ಪ್ರೀಮಿಯರ್ ಶೋ ನೋಡಿದಂತಹ ಪ್ರೇಕ್ಷಕರು ಹೇಳಿದ್ದು ಹೀಗಿದೆ. ಸೂಪರ್ ಶೋಕ್ ಆತನ ಬಾರ್ ಶೋಕ್ ಆತನ ಇಂಚಿನ ಮೂವಿ ನನಲ ಬರೋಡು ಸೂಪರ್ ಫ್ಯಾಮಿಲಿ ಫೈಟಿಂಗ್ ಆಡ್ ಪ್ರತಿಯೊಂದು ಲ್ಯಾಂಡ್ ಸೂಪರ್ ಸೂಪರ್ ಎಡ್ಡಾತ ಸೂಪರ್ ಆಗಿದೆ. ಸೂಪರ್ 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 ಇತ್ತು ಆರಾಮ್ ಸೂಪರ್ ಆದಿತ್ತು. ಸೂಪರ್ 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 ಬಾರಿ ಶೋಕ್ ಇತ್ತು. ಸೂಪರ್ ವಿಚಾರ ಫಸ್ಟ್ ಮಸ್ತ್ ಎಂಟರ್ಟೈನ್ಮೆಂಟ್ ಪ್ರತಿಯೊಬ್ಬ ಆಕ್ಟಿಂಗ್ ಸೂಪರ್. ಸೂರಜನ ಮಸ್ತ್ ಶೋಕ್ ಆದನು. ಆಲ್ ದಿ ಬೆಸ್ಟ್ ಹೋಲ್ ಟೀಮ್. ಸೂಪರ್ ಇತ್ತು. ಸೆಕೆಂಡ್ ಹಾಫ್ ಸೂಪರ್ ಆಯ್ತು. ಇನ್ನು ಆಟಿಡೊಂಜಿ ದಿನ ಪ್ರೀಮಿಯರ್ ಶೋ ನೋಡಲು ತುಳು ಚಿತ್ರರಂಗದ ನಟ ನಿರ್ದೇಶಕ ವಿಜಯ್ ಕುಮಾರ್ ಕೊಡಿಯಲ್ಪೈಲ್, ಪಮ್ಮಿ ಕೊಡಿಯಲ್ಪೈಲ್, ಪ್ರಕಾಶ್ ಪಾಂಡೇಶ್ವರ್, ಕಿಶೋರ್ ಶೆಟ್ಟಿ, ರಾಮಕೃಷ್ಣ ಶೆಟ್ಟಿ, ಇನ್ನರ್ವಿಲ್ ಕ್ಲಬ್ ಪುತ್ತೂರು ಇದರ ಪ್ರೆಸಿಡೆಂಟ್ ಸಹನಾ ಭವಿಷ್ಯಟ್, ಶ್ರೀನಿವಾಸ್ ಬಿ ಬಾಪು, ವೀರೇಂದ್ರ ಸುವರ್ಣ ಮೊದಲಾದವರು ಈ ಪ್ರೀಮಿಯರ್ ಶೋದಲ್ಲಿ ಉಪಸ್ಥಿತರಿದ್ದರು. ಕ್ಯಾಮರಾ ಪರ್ಸನ್ ಪವನ್ ಮತ್ತು ಶರತ್ ಸಾಲಿಯಾನ್ ಜೊತೆಗೆ ದಿವ್ಯಾ ಎಂಟರ್ಟೈನ್ಮೆಂಟ್ ಬ್ಯೂರೋ, B4 News 24/7 ಮಂಗಳೂರು.